ಅತಿ ಹೆಚ್ಚು ಕೊತ್ತಂಬರಿ ಬೀಜ ಬೆಳೆಯುವ ಮತ್ತು ರಫ್ತು ಮಾಡುವ ದೇಶವಾಗಿದೆ ಭಾರತ. ರಾಜಸ್ಥಾನ, ಆಂಧ್ರಪ್ರದೇಶ, ಮಧ್ಯಪ್ರದೇಶ ದೇಶದ ಪ್ರಮುಖ ಕೊತ್ತಂಬರಿ ಬೆಳೆಯುವ ರಾಜ್ಯಗಳಾಗಿವೆ. ಭಾರತವು ತಾನು ಬೆಳೆಯುವ ಕೊತ್ತಂಬರಿ ಬೀಜದಲ್ಲಿ 50% ಒಣಗಿಸಿ, ಶುದ್ಧೀಕರಿಸಿ, ಗುಣಮಟ್ಟದ ಮೇಲೆ ವರ್ಗೀಕರಿಸಿ ರಫ್ತು ಮಾಡುತ್ತದೆ. ಅತಿ ಹೆಚ್ಚು ಕೊತ್ತಂಬರಿ ಕಾಳು ಬೆಳೆಯುವ 5 ದೇಶಗಳು ಮುಂದಿನಂತಿದೆ. ಭಾರತ 1 ಲಕ್ಷ ಟನ್ನಿಗೂ ಹೆಚ್ಚು, ಇರಾನ್ 40,000 ಟನ್, ಚೀನಾ 35,000 ಟನ್, ಮೊರಾಕೊ 30,000 ಟನ್, ರಷ್ಯಾ 25,000 ಟನ್. ಇವಲ್ಲದೆ ಈಜಿಪ್ಟ್, ಉಕ್ರೇನ್, ಮೆಕ್ಸಿಕೋ, ಪಾಕಿಸ್ತಾನಗಳು ಕೂಡ ಸಾಕಷ್ಟು ಕೊತ್ತಂಬರಿ ಬೀಜ ಬೆಳೆಯುತ್ತದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಜೈಪುರ. This moment, so overdue, I owe them. Swept away, I'm stolen. Let the sky